ಪ್ರಕರಣವೊಂದರ ಕುರಿತಂತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಠಾಣೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಮಾನುಷವಾಗಿ ಹಲ್ಲೆ ನಡೆಸಿದ ಘಟನೆ ಬಜ್ಪೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಮತ್ತು 4 ಪೊಲೀಸರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ಬಜ್ಪೆ ಠಾಣೆಯ ಮುಂದೆ ನಿನ್ನೆ ಸಂಜೆ ಪ್ರತಿಭಟನೆ ನಡೆಯಿತು। ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಕಸ್ತೂರಿ ಪಂಜ ಅವರು ನಿರಪರಾಧಿ ಅಮಾಯಕ ಕಾರ್ಯಕರ್ತರನ್ನ ಹೇಳಿಕೆ ಪಡೆದುಕೊಳ್ಳಲೆಂದು ಠಾಣೆಗೆ ಕರೆಸಿ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಲ್ಲದೆ 3 ಅಮಾಯಕರ ತಾಯಿ ತಂಗಿಯರ ಬಗ್ಗೆ ಅಶ್ಲೀಲ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿದ ಪೊಲೀಸರಿಗೆ ತಕ್ಕ ಶಿಕ್ಷೆಯಾಗಬೇಕು। ಇಲ್ಲಿನ ಮಹಿಳಾ ಸಿಬ್ಬಂದಿ ಬಗ್ಗೆ ಪೊಲೀಸರು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಬೇಕು ಅಂತ ಆಗ್ರಹಿಸಿದರು। ಕಳೆದ ಶನಿವಾರದಂದು ದುರ್ಗಾಚರಣ್, ದಿನೇಶ್ ಮತ್ತು ಮಹೇಶ್ ಎಂಬ 3 ಕಾರ್ಯಕರ್ತರನ್ನ ಪ್ರಕರಣದ ಕುರಿತಂತೆ ಹೇಳಿಕೆ ಪಡೆಯಲು ಠಾಣೆಗೆ ಕರೆಸಿದ್ದು, ಇದೇ ವೇಳೆ ಯಾವುದೇ ಹೇಳಿಕೆ ನೀಡಲು ಅವಕಾಶ ನೀಡದೆ 3 ಮೇಲೆ ಹಲ್ಲೆ ನಡೆಸಿದ್ದಾರೆ। ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ। ಹಲ್ಲೆಗೊಳಗಾದ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ। ಈ ರೀತಿ ಹಲ್ಲೆ ನಡೆಸಿದ ಇನ್ಸ್ಪೆಕ್ಟರ್ ಸಂದೇಶ್ ಮತ್ತು ಇತರ 5 ಪೊಲೀಸರನ್ನ ಅಮಾನತುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಸಲ್ಲಿಸಲು ಮನವಿಯನ್ನ ಎಸಿಪಿ ಮಹೇಶ್ ಕುಮಾರ್ ಅವರಿಗೆ ಹಸ್ತಾಂತರಿಸಲಾಯಿತು। ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣೇಶ್ ಬಪ್ಪನಾಡು, ಸೋಂದಾ ಭಾಸ್ಕರ್ ಭಟ್, ನಾಗೇಶ್ ಉಳ್ಳಾಳ್, ಉಮೇಶ್ ಪಂಜಾ, ಸಂಪತ್ ಕಾರ್ನಾಡು, ಬಿಜೆಪಿಯ ಈಶ್ವರ್ ಕಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। 3 ಯುವಕರನ್ನ ನಿನ್ನೆ ಕರೆದಿದ್ದೀರಿ। ಒಬ್ಬನನ್ನ ಕಾರಲ್ಲಿ ಕೂರಿಸಿಕೊಂಡು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಕೆನ್ನೆಗೆ ಹೊಡೆದುಕೊಂಡು ಕರೆಸ್ಕೊಂಡು ಬಂದಿದ್ದೀರಿ। ಏನು ತಪ್ಪು ಮಾಡಿದ ನಾವು? ಒಬ್ಬನನ್ನ ಇನ್ನೊಂದು ಧರ್ಮದವರು ಅಲ್ಲಿ ಸಿಎಲ್ ಹಾಕಬಾರ್ದು ಅಂತ ಹೇಳಿದ ವಿಷಯ ಮಾತ್ರ ಇರುವುದಲ್ಲಿ, ಬೇರೆ ಏನೂ ಮಾಡಲಿಲ್ಲ ಅವರು ಬಂದು ನಮಗೆ ಈ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿಕೆಯನ್ನು ಮಾತ್ರ ಕೊಟ್ಟಿರುವಂಥದ್ದು, ಲಿಖಿತವಾಗಿ ಕೊಟ್ಟಿರಲಿಲ್ಲ। ತಮ್ಗೆ ಗೊತ್ತಿರಲಿಲ್ಲ, ಲಿಖಿತವಾಗಿ ಕೊಟ್ಟಿರಲಿಲ್ಲ, ಅವರು ಬರೀ ಮೌಖಿಕವಾಗಿ ಹೇಳಿದ್ದಾರೆ। ಎಷ್ಟೋ ಮಂದಿ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಕಾರ್ಯಕರ್ತರು ಮೌಖಿಕವಾಗಿ ಏನಾದರೂ ಫೋನ್ ಮಾಡಿದ ತಕ್ಷಣ ಏನು ರಿಯಾಕ್ಷನ್ ಮಾಡ್ತೀರಿ? ಯಾವುದೇ ರಿಯಾಕ್ಷನ್ ನಮ್ಮ ಕಡೆಯಿಂದ ಇಲ್ಲ। ನೀವು ಅದನ್ನು ಮೌಖಿಕವಾಗಿ ಹೇಳಿದಿರಿ ಅಂತ ಮಾತ್ರ ಹೇಳಿದಿರಿ। ಆದರೆ ನಿನ್ನೆ ಮೌಖಿಕವಾಗಿ ಕೊಟ್ಟ ತಕ್ಷಣ ನಮ್ಮ 3 ಯುವಕರನ್ನ ಇಲ್ಲಿ ಕರೆತಂದಿದ್ರಿ। ಕರೆತಂದು ಏನು ಮಾಡಿದ್ರಿ ಅನ್ನ ತಾವು? ನಾನೊಬ್ಳು ಮಹಿಳೆಯಾಗಿ, ನಾನೊಬ್ಳು ತಾಯಿಯಾಗಿ, ನನಗೂ ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ನನಗೂ ಕೂಡ ನಾನು ಹೇಳುವಂಥದ್ದು, ನಿಮ್ಮ 3 ಮಕ್ಕಳಿಗೆ ನಿಮ್ಮ ತಾಯಿಯಂದಿರಿದ್ದಾರೆ, ಎಷ್ಟು ಏಜ್ ಆಗಿದೆ ಅವರಿಗೆ, ಎಷ್ಟು ವರ್ಷ ಆಗಿದೆ? ನಿಮಗೆ ಇರುವಂಥ ತಂಗಿ ಅವಳೆ ಎಷ್ಟು ಏಜ್, ಎಷ್ಟು ಅವಳು ಎಷ್ಟನೇ ಕ್ಲಾಸ್? ಅವಳನ್ನು ಕರೆದುಕೊಂಡು ಬನ್ನಿ, ಅವಳನ್ನು ಉಪಯೋಗಿಸ್ಲಿಕ್ಕೂ ನನಗೆ ಗೊತ್ತಿದೆ। ನಮಗೆ ನಿಮ್ಮ ತಾಯಂದ್ರನ್ನ ಉಪಯೋಗಿಸ್ಲಿಕ್ಕೂ ನಮಗೆ ಗೊತ್ತಿದೆ। ಹೌದು ಸ್ವಾಮಿ, ನಿಮಗೆ ತಾಯಂದ್ರು ಇಲ್ವಾ? ಪ್ರಶ್ನೆ ಮಾಡುವಂಥದ್ದು ನಾನೊಬ್ಬಳು ತಾಯಿಯಾಗಿ ನಿಮಗೆ ತಾಯಂದ್ರು ಇಲ್ವಾ?